ನಿನಗೆಂದೇನು ಕೃಷ್ಣ? ಪಾಂಡವರಿಗೆಂದೇನು? ಕೌರವಾದಿಗಳೂ ಇದನ್ನು ತಿಳಿದವರು. ನಮ್ಮ ಇದಿರಿಗೆ ನಪುಂಸಕನೋ ಇರು ನಿಂತನಿಂದಾಗ ನಾನು ಶಸ್ತ್ರ ಸನ್ಯಾಸವನ್ನು ಕೈಗೊಳ್ಳುತ್ತೇನೆ. ಆಮೇಲೆ ನಾನು ಯುದ್ಧವನ್ನು ಆಡುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಹೆಣ್ಣುಗಳು ನನ್ನನ್ನು ಆಕರ್ಷಿಸಿ ಸೋಲಿಸುವುದಕ್ಕಿಲ್ಲ. ಗಂಡಾಗಿ ಹುಟ್ಟಿದವರಲ್ಲಿ ನನ್ನನ್ನು ಯುದ್ಧದಲ್ಲಿ ಗೆಲ್ಲಬಲ್ಲವರಿಲ್ಲ. ಹೆಣ್ಣಾಗಿ ಗಂಡಾಗಿ ಪರಿವರ್ತನಗೊಂಡ ಶಿಖಂಡಿ ತ್ರಿಪದ ಪುತ್ರ ಮಹಾರಥಿ ಅವನನ್ನು ನಾಳೆ ಯುದ್ಧದಲ್ಲಿ ನನ್ನ ಇದಿರಾಗಿ ನಿಲ್ಲಿಸಿದರೆ ಶಸ್ತ್ರ ಸನ್ಯಾಸ ಕೈಗೊಳ್ತೇನೆ. ಹೇಳಿತಲ್ಲ ಸ್ವಾಮಿ, ಅಲ್ಲಿಗೆ ಅಲ್ಲಿಗೆ ಅಜ್ಜಯ್ಯ ಅಜ್ಜಯ್ಯ ಪೊಡವಿಲಾಪಕ್ಕೆ ಜೀಯ ನಿಮ್ಮನು ಮಡುಗಿ ತಿರುತ ಆಡುವ ಪೊಡವಿಲಾಪಕ್ಕೆ ಜೀಯ ನಿಮ್ಮನು ಮಡುಗಿ ಸಿರಿತಾನ ತನುವಿದ ಸುಡಲಿ ತನುವಿದ ಸುಡಲಿ ವಿಪಿನಗೆ ನಮಗೆ ಅನುಜ್ಞೆಯ ಕೊಡಿಸಿರೆ ನಮಗೆ ವಿಪಿನಗೆ ಆಜ್ಞೆಯ ಕೊಡಿಸಿರೆ ಉಡವಿಲಾಭಕ್ಕೆ ಜೀಯ ಕರುಳಿರಿಯುವ ನಿಮ್ಮ ನುಡಿ ಕೇಳಿ ದುಃಖ ಉಮ್ಮಳಿಸಿ ಬರುತ್ತಾ ಇದೆ ಅಜ್ಜಯ್ಯ. ಕ್ಷಣಿಕವಾದಂತಹ ಸುಖೋಪಭೋಗಕ್ಕೆ ಬೇಕಾಗಿ ನಿಮ್ಮನ್ನು ಕೊಂದು ಅನುಭವಿಸುವಂತಹ ಆ ಪೊಡವಿಯ ಸುಖ ನನಗೆ ಬೇಕೇ ಬೇಡಜ್ಜಯ್ಯ. ಹೇಗೂ ನಾವು ಅರಣ್ಯದಲ್ಲಿ ಹುಟ್ಟಿದವರು ಅರಣ್ಯವಾಸವನ್ನೇ ಅನುಭವಿಸುತ್ತೇವೆ. ಕ್ಷಣಿಕವಾದಂತಹ ಸುಖಕ್ಕೆ ಬೇಕಾಗಿ ಧರ್ಮಜ ಅಜ್ಜಯ್ಯನನ್ನು ಕೊಲ್ಲುವಂತಹ ಯೋಚನೆ ಮಾಡಿದ ಎನ್ನುವಂತಹ ಅಪಖ್ಯಾತಿಗೆ ಖಂಡಿತವಾಗಿ ಒಳಗಾಗುವನಲ್ಲ. ಹಾಗಾಗಿ ನಿಮ್ಮ ಬಾಯಿಂದ ಒಂದು ಅನುಮತಿ ಸಿಕ್ಕಿದ್ರೆ ಸಾಕು, ಮತ್ತೊಮ್ಮೆ ಕಾಡಿಗೆ ಹೋಗ್ತೇವೆ ಅಜ್ಜಯ್ಯ. ಎಲೆಯುದಿಸ್ತೀರ ನಿಲ್ಲ ಸತ್ಯದ ಫಲವು ನಿಲ್ಲ ಸತ್ಯದ ಫಲವು ವಿಪಿನವ ಸೇರಿಸಿತು ನಿಲ್ಲ ಸತ್ಯದ ಫಲವು ವಿಪಿನವ ಸೇರಿಸಿತು ಹಂಬಲಿಸುವಿಗೆ ಮುಲ್ದಿಲ್ಲರಣ್ಯವ ಹಂಬಲಿಸುವಿಗೆ ಮರುಳಲ ಮಗನೇ ಕೊಲುವರ್ಯಾರೆನ್ನನು ಜಗತ್ರಯದೊಳಗೆ ಜಗತ್ರಯದೊಳಗೆ ಸಾಕಿದು ಪಡೆವೆ ಮುಕ್ತಿಯ ಸಾಕು ಸಾಕಿದು ಪಡೆವೆ ಮುಕ್ತಿಯ ಅಳಲ ಬೇಡ ದೊರೆದು ಅಳಲ ಬೇಡಗ ದೊರೆದು ಕೃಷ್ಣಗೆ ನಮಿಸಿ ದೇವಾಗ ಎಲೆಯುದಿಸ್ತಿರಾಗ ಕೇಳಯ್ಯಾಗ
ಪರಿಸ್ಥಿತಿಯಲ್ಲಿಯೂ ಸ್ಥಿರವಾಗಿ ನಿಲ್ಲಬಲ್ಲವ ನೀನು. ನಿನ್ನ ಅಂತರಂಗ ಶುದ್ಧಿಯೇನೆಂದು ತಿಳಿಯದವನು ನಾನಲ್ಲ. ಸತ್ಯಸಂಧನಾಗಿ, ಧರ್ಮಜ್ಞನಾಗಿ, ನ್ಯಾಯನಿಷ್ಠನಾಗಿ ಈವರೆಗೆ ಬಾಳಿ ಬದುಕಿದ ನಿನಗೆ ಈ ಪದವಿಯ ಒಡೆತನ ಸಿಗಲೇಬೇಕು. ನಮ್ಮ ಉತ್ಕರ್ಷೆಯ ಹಂಬಲವುಳ್ಳವರಾಗಿ ದುಡಿದಂತಹ ನಿಮ್ಮನ್ನು ನೀನು ಕಾಡಿನಲ್ಲಿರಬೇಕಾದವನಲ್ಲ, ನಾಡನ್ನಾಳುವವನಾಗಿಯೇ ಇರಬೇಕು. ಯುದ್ಧಕ್ಕೆ ಎದುರಾಗಿ ನನ್ನನ್ನು ಸೋಲಿಸಬಲ್ಲವು ಮೂರು ಲೋಕಗಳಲ್ಲಿ ಯಾರೂ ಇಲ್ಲ ಅಜ್ಜ. ಮಗನೇ, ಅಜ್ಜ, ನನಗೂ ಈ ಜೀವನ ಸಾಕಾಗಿದೆ. ನಾನು ಮರಣವನ್ನು ಬಯಸುತ್ತಿದ್ದೇನೆ. ನನಗೆ ಬೇಕಾಗಿರುವುದು ವೀರ ಮರಣ. ಆದುದರಿಂದ ನೀನು ದುಃಖಿಸಬೇಡ. ಹಸ್ತಿನಾವತಿಯ ಸಮ್ರಾಟನ ನಿನಗೆ ಶ್ರೇಯಸ್ಸಾಗಲಿ. ಕೃಷ್ಣ ಆಚಾರ್ಯರು ವಿರೋಧಿ ಪಕ್ಷದಿಂದ ಬಂದಿರುವುದು ಬಹಳ ಹೊತ್ತು ಈ ಬಿಡದಿಯಲ್ಲಿರುವುದು ಯುಕ್ತವೂ ಅಲ್ಲ. ಹೌದಲ್ಲ, ಪಾಂಡವರನ್ನು ಕರೆದುಕೊಂಡು ಹೌದು ಯುಧಿಷ್ಠಿರ. ಹುತ್ತದ ಮೇಲೆ ಹುರಿಹಗ್ಗ ಇದ್ರೂ ಅದನ್ನು ಹಾವು ಅಂತ ಗ್ರಹಿಸ್ತಾರೆ. ನಾವು ಹೋಗೋಣ. ನಾಳೆ ಅದು ನೆನಪಿದೆಯಲ್ಲ, ಸೂರ್ಯೋದಯ. ಚಿತ್ತದಲ್ಲಿ ಕಳವಳದಿ ಗುರುವು ಮೂರ್ತವರ ಕಡೆಗಿಳಿದು ನುಡಿದೆಯಾಗ ಹಿಡಿದ ಮಾರ್ಗವ ಮುಖ್ಯನಿಗೆ ಹೆದರಿ ನಾನಿಲ್ದು ಇದು ಶಿಖಂಡಿಯು ಇಳಿದು ಬರುತ್ತಿದ್ದಂತೆ ಧನುಸ್ಸನ್ನು ಕೆಳಗಿದ್ದರೆ ಪಾರ್ಥನ ಕೂರಂಬುಗಳು ಮೈಯನ್ನು ನಾಟಿವೆ. ದೇಹ ಉರುಳಿ ಬೀಳುತ್ತಿದ್ದಂತೆ ಮೈಗೆ ತಾಗಿದ ಬಾಣಗಳು ಹಾಸುವೆಯ ಅದೋ ಕವಲಂಬುಗಳ ಶಯ್ಯೆ ಸಿಕ್ಕುವ ತಲೆಯನ್ನೆತ್ತಿ ಹರಿಯನ್ನು ನೋಡೋಣವೆಂದರೆ ಮೇಲಿಕ್ಕಲಾರೆ. ಪಾರ್ಥ, ಒಂದು ಕೃಷ್ಣ ದರ್ಶನವಾದ ತೀರದ ಬಾಯಾರಿಕೆ ಅರ್ಜುನ. ಪಂಚಕಾಲದಲ್ಲಿ ಒಮ್ಮೆ ಬಾಯಾರಿದ ನನಗೆ ಹಾಲುಣಿಸಬೇಕಾದ ಆ ಕವಳ ಗಂಗೆಯ ದರ್ಶನವಾಗಿದೆ. ಅಮ್ಮ, ಯೋಚಿಸಬೇಡಿ, ಇದು ಶ್ರಮವೇ. ಕೌರವನಿಗೆ ಎಷ್ಟು ಹೇಳಿದರೂ ಅವನ ಮನಸ್ಸು ಬದಲಾಗುವುದಿಲ್ಲ. ದ್ರೋಣರ ಸೇನಾಧಿಪತ್ಯದಲ್ಲಿ ಮುಂದುವರಿಯಲಿ ಎಂದು ಉತ್ತರಾಯಣದವರೆಗೆ ಈ ದೇಹ ಉಳಿಯಬೇಕು. ಆದುದರಿಂದ ಭಗವತ್ ಧ್ಯಾನಕ್ಕೆ ಗೊಂದಲವಿಲ್ಲದಂತೆ ನನ್ನ ದೇಹದ ಸುತ್ತ ಒಂದು ಶರಪಂಜರವನ್ನು ನಿರ್ಮಿಸುವುದಕ್ಕೆ ಒಳ್ಳೆಯದಿದ್ದರೆ ತಮ್ಮ ಅಪ್ಪಣೆಯಂತೆ ಶತಪಂಜರವನ್ನು ನಿರ್ಮಿಸುತ್ತಾರೆ. ನಾರಾಯಣ ನಾರಾಯಣ. ಸೇನಾಧಿಪತ್ಯ ಕೊನೆಗೊಂಡಿತು. ತನ್ನ ಜೀವನದಲ್ಲಿ ಒಬ್ಬ ಹೆಣ್ಣಿಗೆ ಅವರು ಪತಿಯಾಗಲಿಲ್ಲ, ಇಲ್ಲ, ಒಂದು ರಾಜ್ಯಕ್ಕೆ ಪತಿಯಾಗಲಿಲ್ಲ. ಆಗಲಿಲ್ಲ. ದುಷ್ಟ ಕೌರವನ ಸೇನಾಪತಿಯಾಗಿ ಬಂದರು. ಹೌದು, 8 ಮಂದಿಗಳ ಆಯುಷ್ಯ ಒಬ್ಬನಿಗೇ ಬಂದಂತೆ. 800 ವರ್ಷಗಳ ಕಾಲ ಬದುಕಿದಂತಹ ಹಿರಿಯ ಜೀವ ತೆರೆಯಿಂದ ಹಿಂದೆ ಸರಿಯಿತು. ನಿವೃತ್ತರಾಗಿ ಬಿಟ್ಟರಲ್ಲ ಆಚಾರ್ಯ. ಆಗಲಿ, ನಾಳೆ ಹೊಸ ಯುದ್ಧಕ್ಕೆ ಹೊಸ ಹುರುಪಿನಿಂದ ಸಿದ್ಧರಾಗುವುದಕ್ಕೆ ಇಂದು ವಿಶ್ರಾಂತಿ ಅಗತ್ಯ. ಬಿಡದಿಗೆ ನಡೆ.